ಜನವರಿ 22ಕ್ಕೆ ಅಯೋಧ್ಯೆಡ್ ನಡಪುನ ರಾಮಮಂದಿರದ ಲೋಕಾರ್ಪಣೆ ಲೇಸನು ದೇಶದ ಮಾತ ಜನಕುಲು ಎದುರು ತೂವೊಂದುಲ್ಲೆರು. ಗ್ರಾಮ ಗ್ರಾಮಲೆಡ್ ಶ್ರೀರಾಮನ ಮಂತ್ರಾಕ್ಷತೆ ಪಟ್ಟುನ ರಾಮಭಕ್ತರು ಓಲುತುಂಡಲ ತೂಯರೆಗೆ ತಿಕ್ವೆರು. ಆಂಡ ಒಡಿಪುದ ಕೊಡವೂರು ವಾರ್ಡ್ ಅಭಿವೃದ್ಧಿ ಸಮಿತಿ ಒಂಜಿ ಪಜ್ಜೆ ಎದುರು ಪೋದು ಶ್ರೀರಾಮನ ದಿನೋಲ ನೆಂಪು ಮಲ್ಪುನ ಬೇಲೆಗ್ ಎದುರು ಪೋತಿರು. ಕೊಡವೂರು ವಾರ್ಡ್ ಅಭಿವೃದ್ಧಿ ಸಮಿತಿ ಬೊಕ್ಕ ಕೊಡವೂರು ಸ್ನೇಹಿತ ಯುವಕ ಸಂಘ ಒಟ್ಟುಗಾದು ಶ್ರೀರಾಮದೇವರ್ನ ಜೀವನ ಚರಿತ್ರೆದ ವಾಲ್ ಪೇಂಟಿಂಗ್ ಪಂತನ ನಡಪಾಯರು. ಒಂಜಿ ಚಿತ್ರ ಬಿಡುಪಾಯರಿಗೆ 5 ಗಂಟೆದ ಅವಕಾಶ ಕೊಡ್ತಿರು. ಕೊಡವೂರು ಶ್ರೀ ಶಂಕರನಾರಾಯಣ ದೇವಲ್ಯದ ಜಾಗೆಡ್ ಈ ಪಂತನ ನಡಪಾಯರು. ಸುರುತ ಇನಾಮು 10 ಸಾರ, ರಡ್ಡನೆ ಇನಾಮು 5 ಸಾರ, ಮೂಜನೆ ಇನಾಮು 3 ಸಾರ ಅಂಚನೆ 5 ಜನಕ್ಕೆ ಒಂಜೊಂಜಿ ಸಾರ ಪ್ರೋತ್ಸಾಹಧನ ಕೊರ್ಪ ಪಂದ್ ಆಯೋಜಕರು ಪಂತಿರು. ಈ ಪಂತಕ್ಕೆ ಬತ್ತಿನ ಕಲಾವಿದರು ಎಡ್ಡೆ ರೀತಿದ ಶ್ರೀರಾಮನ ಚರಿತ್ರದ ಚಿತ್ರಣವನ್ನು ಮಲ್ತದು ತೋಜಾಯಿರು. ಅಯೋಧ್ಯೆ ರಾಮ ಮಂದಿರ ಉದ್ದೇಶದಲ್ಲಿ ಇಲ್ಲಿ ಒಂದು ವಾಲ್ ಪೇಂಟಿಂಗ್ ಕಾಂಪಿಟೇಷನ್ ಇಟ್ಟಿದೆ. ರಾಮನ ಜೀವನ ಚರಿತ್ರೆ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಉಂಟು. ಎಲ್ಲ ಇಡೀ ಊರಿಗೆ ಒಂದು ಹೊಸ ಬ್ಯೂಟಿ ಬರ್ತಾ ಉಂಟು, ಚಂದವಾಗಿ ಕಾಣ್ತಾ ಉಂಟು. ಈ ಊರು ಒಂದು ಹಬ್ಬದ ರೀತಿ ಒಂದು ಫೀಲ್ ಆಗ್ತಾ ಉಂಟು. ನಾವು ನಮ್ಮ ಕಾಲೇಜಿಂದ ಒಂದು 5 ಜನ, ಕಾಲೇಜಿಂದ 3 ಟೀಮ್ ಮಾಡಿದ್ದೇವೆ. ಅದರಲ್ಲಿ 5 ಜನರದ್ದು 3 ಟೀಮ್. ನಾವೀಗ 5 ಜನ ಈ ಪೇಂಟಿಂಗ್ ಮಾಡ್ತಿದ್ದೇವೆ, 5 ಜನ. ಮತ್ತು ಬೇರೆ ಉಳಿದವರು ಬೇರೆ ಬೇರೆ ವಾಲ್ ತಗೊಂಡು ಬೇರೆ ಬೇರೆ ಪೇಂಟಿಂಗ್ ಮಾಡ್ತೀವಿ. ನೀವು ಯಾವ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀವಿ? ನಾವು ರಾಮ ಅಯೋಧ್ಯೆಗೆ ವಾಪಸ್ ಬರುವ ಲಾಸ್ಟ್ ಫೈನಲ್ ಅಯೋಧ್ಯೆಗೆ ವಾಪಸ್ ಬರುವ ಕಾನ್ಸೆಪ್ಟನ್ನು ಮಾಡ್ತೀವಿ. ಇದನ್ನು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಕೊಡವೂರಿನಲ್ಲಿ ಒಳ್ಳೆಯ ಒಂದು ರಾಮನ ಚಿತ್ರಗಳನ್ನು ಮಾಡಬೇಕನ್ನೋ ಉದ್ದೇಶದಿಂದ ಅದೊಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಬೇಕಂತ ವಿಜಯ್ ಕೊಡವರವರು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಆಯೋಜನೆ ಕೊಟ್ಟಿದ್ದಾರೆ. ಈ ಒಂದು ಚಿತ್ರಕಲಾ ಸ್ಪರ್ಧೆಗೆ ಒಂದು 25 ತಂಡಗಳು ಬಂದಿವೆ. ಒಂದೊಂದು ತಂಡದಲ್ಲಿ ಒಂದು ಗ್ರೂಪ್ ಅಂತ ಮಾಡಿಕೊಂಡು 3-4 ಜನ, ಟೋಟಲ್ ಒಂದು 100 ಜನ ಮೆಂಬರ್ಗಳು ಬಂದಿದ್ದಾರೆ. ಹೆಚ್ಚಿನ ಕಲಾವಿದರು ಕೆಲವು ಕಾರಣಗಳಿಂದ ಬರಲಿಲ್ಲ. ಬಂದಿದ್ದರೆ ನಾವೊಂದು 85 ಜಾಗವನ್ನು ಫಿಕ್ಸ್ ಮಾಡಿ ಇಟ್ಟಿದ್ದೇವೆ. ಅದಕ್ಕೆ ಒಂದು ಪೂರ್ಣವಾಗಿ ಸಹಕಾರ ಕೊಟ್ಟವರು. ಯಾವ ಕಾನ್ಸೆಪ್ಟಲ್ಲಿ ಇಟ್ಟುಕೊಂಡಿದ್ದೀರಿ? ಇದಕ್ಕೆ ರಾಮನ ಜೀವನ ಚರಿತ್ರೆ ಬಗ್ಗೆ ಚಿತ್ರಗಳನ್ನು ಮಾಡಬೇಕಂತ ನಾವು ಅವರಿಗೆ ಇಟ್ಟಿದ್ದೇವೆ. ಮತ್ತು ಅದಕ್ಕೆ ಬೇಕಾಗಿ ವಿವಿಧ ಬಣ್ಣಗಳನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಆನಂತರ ಅವರಿಗೆ ಬಿಸಿಲಲ್ಲಿ ಪ್ರಾಬ್ಲಮ್ ಆಗದೇ ರೀತಿಯಲ್ಲಿ ಕೊಡೆಗಳನ್ನು ಎಲ್ಲರಿಗೆ ಕೊಡ್ತಾ ಇದ್ದೇವೆ. ಆನಂತರ ಬೆಳಗಿನ ಉಪಹಾರ ಮತ್ತು ಯಾವುದೆಲ್ಲ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾರೆ ಚಿತ್ರಗಳನ್ನು ಅಂದರೆ ರಾಮನ ಜೀವನ ಚರಿತ್ರೆ ಬಗ್ಗೆ. ಈಗ ಉದಾಹರಣೆಗಾಗಿ ರಾಮ ಸೇತು, ಆಮೇಲೆ ಸ್ವರ್ಣಜಿಂಕೆ, ಮತ್ತು ಶಬರಿ ಮತ್ತು ರಾಮ, ಹಾಗೆ ರಾಮ ಮತ್ತು ಹನುಮಂತ ಭೇಟಿ, ಆಮೇಲೆ ರಾಮ ಸೀತಾ ಹನುಮಂತ ಇರುವ ಚಿತ್ರಗಳು. ಆನಂತರ ವಿವಿಧ ರೀತಿಯ ತುಂಬ ರಾಮಾಯಣ ಸಂಬಂಧಪಟ್ಟ ಎಲ್ಲ ಚಿತ್ರಗಳನ್ನು ಹೆಚ್ಚಾಗಿ ಅವರು ಮಾಡಿದ್ದಾರೆ. ಯಾಕಂದರೆ ಒಂದೊಂದು ಚಿತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಂತ ನಾವು ಅವರಿಗೆ ಹೇಳಿಕೊಟ್ಟಿದ್ದೇವೆ ಫಸ್ಟಿಗೆ. ಹಾಗಾಗಿ ನಮ್ಮ ಹತ್ರ ಚಿತ್ರಗಳನ್ನು ಅವರನ್ನು ಮಾಡಿದ ಚಿತ್ರಗಳನ್ನು ನಾವು ನೋಡಿಕೊಂಡು ಅವರಿಗೆ ಒಳ್ಳೆಯ ಒಂದು ಸ್ಥಳಾವಕಾಶವನ್ನು ಕೊಟ್ಟು ಅಲ್ಲಿ ಮಾಡಬೇಕಂತ ನಾವು ಅವರಿಗೆ ಜಾಗವನ್ನು ಕೊಟ್ಟಿದ್ದೇವೆ ನಂಬರ್ ವೈಸ್ ಮುಖಾಂತರ. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಚಿತ್ರ ಅಂತ, ಉಡುಪಿಯಲ್ಲಿ ಚಿತ್ರಕಲಾವಿದ.